ವಿದ್ಯುತ್ ಹರಿಯುತ್ತಿದ್ದ ತಂತಿ ಮೀನುಗಾರಿಕಾ ರಸ್ತೆಗಡ್ಡವಾಗಿ ಕಡಿದು ಬಿದ್ದಿದ್ದು, ಈ ಬಗ್ಗೆ ಮಾಹಿತಿ ನೀಡೋಣವೆಂದರೆ ಸಾಮಾನ್ಯ ಸಿಬ್ಬಂದಿಗಳ ಸಹಿತ ಸ್ಥಳೀಯ ಎಲ್ಲ ಅಧಿಕಾರಿಗಳ ಮೊಬೈಲ್ ಸ್ವಿಚ್ ಆಫ್ ಬರುತ್ತಿದ್ದು, ಇದರಿಂದಾಗಿ ಸ್ಥಳೀಯ ಜನರು ಕೆಲ ಹೊತ್ತು ಆತಂಕಗೊಳ್ಳುವಂತಾದ ಘಟನೆ ಪಡುಬಿದ್ರಿ ಮೀನುಗಾರಿಕಾ ರಸ್ತೆಯ ಮಧ್ವನಗರದಲ್ಲಿ ನಡೆದಿದೆ. ಕೆಲ ದಿನಗಳ ಹಿಂದೆ ಎಲ್ಲೂರಿನ ಉಳ್ಳೂರಿನಲ್ಲಿ ವ್ಯಕ್ತಿಯೋರ್ವರು ಗದ್ದೆಯಲ್ಲಿ ಕಡಿದು ಬಿದ್ದ ವಿದ್ಯುತ್ ತಂತಿ ತುಳಿದು ಸಾವನ್ನಪ್ಪಿದ್ದ ಘಟನೆ ಹಸಿರಾಗಿರುವಾಗಲೇ ಮತ್ತೊಂದು ಘಟನೆ ನಡೆಯುವುದು ಎರ್ಮಾಳಿನ ವ್ಯಕ್ತಿಯೋರ್ವರ ಸಮಯ ಪ್ರಜ್ಞೆಯಿಂದ ತಪ್ಪಿದೆ. ನಿರಂತರ 2 ದಿನಗಳು ವಿದ್ಯುತ್ ಇಲ್ಲದೆ ಪಡುಬಿದ್ರಿ ಮೆಸ್ಕಾಂ ವ್ಯಾಪ್ತಿಯ ಜನ ಕತ್ತಲಲ್ಲಿ ದಿನ ಕಳೆದಿದ್ದಾರೆ. ಆದರೂ ಅರೆಬರೆ ದುರಸ್ತಿ ನಡೆಸಿದ ಮೆಸ್ಕಾಂ ಮುಖ್ಯ ರಸ್ತೆಗೆ ಕಡಿದು ಬಿದ್ದ ತಂತಿಯನ್ನ ಗಮನಿಸದೆ ಲೈನ್ ಚಾರ್ಜ್ ಮಾಡಿದ್ದಾರೆ. ಬೀಚ್ ರಸ್ತೆಗಾಗಿ ದ್ವಿಚಕ್ರ ವಾಹನದಲ್ಲಿ ಬಂದ ವ್ಯಕ್ತಿ ಒಂದು ಕಡೆ ದಾರಿದೀಪ ಉರಿಯುತ್ತಿದೆ, ಮತ್ತೊಂದು ಕಡೆ ಕಡಿದು ಬಿದ್ದ ತಂತಿಯನ್ನ ಗಮನಿಸಿ ಕಾಪು ಸಹಿತ ಪಡುಬಿದ್ರಿಯ ಶಾಖಾಧಿಕಾರಿ ಲೈನ್ಮನ್ಗಳಿಗೆ ಕರೆ ಮಾಡಿದ್ರು. ಎಲ್ಲರ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿತ್ತು. ಅಂತಿಮವಾಗಿ ರಜೆಯಲ್ಲಿದ್ದ ಸಿಬ್ಬಂದಿಗೆ ಕರೆ ಮಾಡಿ ಅವರು ಕರೆ ಸ್ವೀಕರಿಸಿದ್ದರಿಂದ ಅವರಲ್ಲಿ ವಿಚಾರ ತಿಳಿಸಲಾಗಿದೆ. ಆ ಬಳಿಕ ಬಂದ ಸಿಬ್ಬಂದಿಗಳು ರಸ್ತೆಗೆ ಬಿದ್ದ ತಂತಿಯನ್ನ ತೆರವುಗೊಳಿಸಿದ್ದಾರೆ.